ಮಂಗಳೂರಿನಲ್ಲಿ ನಡೆದ ದಸರಾ ಈಜುಕೂಟ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಈಜುಕೊಳದಲ್ಲಿ ಜೈ ಹಿಂದ್ ಈಜು ಕ್ಲಬ್ ಆಯೋಜಿಸಿದ್ದ ಬೈಫಿನ್ಸ್ ಈಜು ಸ್ಪರ್ಧೆಯಲ್ಲಿ ಹಾಗೂ ಬೆಂಗಳೂರಿನಲ್ಲಿ ನಡೆದ ಕೇಂದ್ರೀಯ ವಿದ್ಯಾಲಯ ರಾಷ್ಟ್ರಮಟ್ಟದ ಈಜು ಸ್ಪರ್ಧೆಯಲ್ಲಿ ವಿ1 ಆಕ್ವಾ ಸೆಂಟರ್ ಈಜುಪಟುಗಳ ಎಸ್ಜಿಎಫ್ಐ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಜೈ ಹಿಂದ್ ಈಜು ಕ್ಲಬ್ ಮಂಗಳೂರು ನಗರದ ಮಹಾನಗರ ಪಾಲಿಕೆಯ ಈಜುಕೊಳದಲ್ಲಿ ಆಯೋಜಿಸಿದ್ದ ಬೈಫಿನ್ಸ್ ಈಜು ಸ್ಪರ್ಧೆಯಲ್ಲಿ 17 ಚಿನ್ನ, 16 ಬೆಳ್ಳಿ, 8 ಕಂಚು, 4 ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ರೀಮಾ ಎಎಸ್, ಅಲಿಟಾ ಡಿಸೋಸಾ, ನೋಹುಜೋ ಫೈಸ್, ಸಾರಾ ಎಲಿಶಾ ಪಿಂಟು ಒಟ್ಟು 28 ಈಜುಗಾರರು ಭಾಗವಹಿಸಿದ್ರು. ಬೆಂಗಳೂರಿನಲ್ಲಿ ನಡೆದ ಕೇಂದ್ರೀಯ ವಿದ್ಯಾಲಯ ಪ್ರಾದೇಶಿಕ ಮಟ್ಟದ ಈಜು ಸ್ಪರ್ಧೆಯಲ್ಲಿ 9 ಚಿನ್ನ, 3 ಬೆಳ್ಳಿ ಹಾಗೂ ಬೆಂಗಳೂರಿನ ಕೇಂದ್ರೀಯ ವಿದ್ಯಾಲಯ ರಾಷ್ಟ್ರಮಟ್ಟದ ಈಜು ಸ್ಪರ್ಧೆಯಲ್ಲಿ 3 ಚಿನ್ನ, 1 ಕಂಚು, ತಾನಯ್ ಮತ್ತು ಶ್ವಿತಿ ದಿವಾಕರ್ ಸುವರ್ಣ ಎಸ್ಜಿಎಫ್ಐ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿದ್ಯಾಭಾರತಿ ರಾಜ್ಯ ಶಾಲೆಯ ಈಜು ಸ್ಪರ್ಧೆಯಲ್ಲಿ 3 ಚಿನ್ನ, 6 ಬೆಳ್ಳಿ, ದೇವಿಕಾ ಮತ್ತು ಸಾನ್ವಿ ವಿದ್ಯಾಭಾರತಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಈಜುಕೊಳದಲ್ಲಿ ಜಿಲ್ಲಾ ಮಟ್ಟದ ದಸರಾ ಈಜು ಸ್ಪರ್ಧೆಯಲ್ಲಿ ಚಿನ್ನ 8, ಬೆಳ್ಳಿ 6, ಕಂಚು 7, ಹಾಸನದಲ್ಲಿ ನಡೆಯಲಿರುವ ವಿಭಾಗೀಯ ಮಟ್ಟಕ್ಕೆ 7 ಈಜುಗಾರರು ಅರ್ಹತೆಯನ್ನ ಪಡೆದಿದ್ದಾರೆ. ವಿ1 ಆಕ್ವಾ ಸೆಂಟರ್ನ ಈಜುಪಟು ಹಾಗೂ ಕೋಚ್ ಆಗಿರುವ ಗಗನ್ ಪ್ರಭು ಮಂಗಳೂರವರು ವಿಶ್ವವಿದ್ಯಾನಿಲಯ ಅಂತರ್ ಕಾಲೇಜು ಈಜು ಸ್ಪರ್ಧೆಯಲ್ಲಿ ಎಲ್ಲ ವಿಭಾಗಗಳಲ್ಲಿ ಸ್ಪರ್ಧಿಸಿ 16 ಚಿನ್ನದ ಪದಕ ಗಳಿಸುವುದರೊಂದಿಗೆ ವೈಯಕ್ತಿಕ ಚಾಂಪಿಯನ್ ಆಗಿದ್ದಾರೆ. ಈ ಕುರಿತು ಮಾತನಾಡಿದ ವಿ1 ಆಕ್ವಾ ಸೆಂಟರ್ನ ಮುಖ್ಯ ತರಬೇತುದಾರರಾದ ಲೋಕರಾಜ್ ವಿಎಸ್ ಅವರು, ದಸರಾ ಕ್ರೀಡಾಕೂಟ ಸೇರಿದಂತೆ ಬೆಂಗಳೂರಿನಲ್ಲಿ ನಡೆದಂತಹ ಈ ಈಜುಕೂಟದಲ್ಲಿ ವೈಯಕ್ತಿಕ ಚಾಂಪಿಯನ್ಗಳಾಗಿ ವಿ1 ಆಕ್ವಾ ಸೆಂಟರ್ನ ಈಜುಪಟುಗಳು ಉತ್ತಮ ಸಾಧನೆಯನ್ನ ಮಾಡಿ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದರು. ಇತ್ತೀಚೆಗೆ ನಡೆದಿರುವಂತಹ ದಸರಾ ಕಾಂಪಿಟಿಷನ್, ಫಿನ್ ಸ್ವಿಮ್ಮಿಂಗ್ ಕಾಂಪಿಟಿಷನ್ ಹಾಗೂ ಶಾಲಾ ಮಕ್ಕಳ ಸ್ಪರ್ಧೆಯಲ್ಲಿ ವಿದ್ಯಾಭಾರತಿ ಆಗಿರ್ಬೋದು, ಕೆವಿ ಸ್ಪರ್ಧೆ ಆಗಿರ್ಬೋದು, ಕೇಂದ್ರೀಯ ವಿದ್ಯಾಲಯದ್ದು, ಹಾಗೆ ಇನ್ನಿತರ ಸ್ಪರ್ಧೆಗಳಲ್ಲಿ ವಿ1 ಆಕ್ವಾ ಸೆಂಟರ್ನ ಎಲೋಷಸ್ ಪೂಲಲ್ಲಿ ತರಬೇತಿ ಪಡೆಯುವ ಮಕ್ಕಳು, ಹಾಗೆ ಎಮ್ಮೆಕೆರೆ ಪೂಲಲ್ಲಿ ತರಬೇತಿ ಪಡೆಯುವ ಮಕ್ಕಳು, ಅದೇ ರೀತಿ ಮಂಗಳಾ ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ತರಬೇತಿ ಪಡೆಯುತ್ತಿರುವಂಥ ಮಕ್ಕಳು, ಹಾಗೆ ಕಾರ್ಕಳದಲ್ಲಿ ತರಬೇತಿ ಪಡೆಯುತ್ತಿರುವಂಥ ಮಕ್ಕಳು ಎಲ್ಲರೂ ಕೂಡ ಸ್ಪರ್ಧಿಸಿ ಬಹಳಷ್ಟು ಪದಕಗಳನ್ನು ಗೆದ್ದುಕೊಟ್ಟಿದ್ದಾರೆ. ಈಗಾಗಲೇ ನಿನ್ನೆ ನಡೆದಂತಹ ದಸರಾ ಈಜು ಸ್ಪರ್ಧೆಯಲ್ಲಿ 8 ಚಿನ್ನ, 6 ಬೆಳ್ಳಿ ಹಾಗೂ 7 ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ. ಹಾಗೂ 7 ಮಂದಿ ಡಿವಿಷನ್ ಲೆವೆಲಿಗೆ ಆಯ್ಕೆಯಾಗಿದ್ದಾರೆ. ಹಾಗೆ ಫಿನ್ ಸ್ವಿಮ್ಮಿಂಗ್ ಕಾಂಪಿಟಿಷನಲ್ಲಿ ಭಾಳಷ್ಟು ಮಕ್ಕಳು ಭಾಗವಹಿಸಿದ್ದಾರೆ. 4 ಮಂದಿ ಈಜುಪಟುಗಳು ವೈಯಕ್ತಿಕ ಚಾಂಪಿಯನ್ಶಿಪ್ಪನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಸೊ ಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ಜರುಗಿದೆ ಈ ಸ್ಪರ್ಧೆ. ಸೊ ಈ ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳು 4 ಮಂದಿ ಇಂಡಿವಿಜುವಲ್ ಚಾಂಪಿಯನ್ ಆಗಿರುವುದು ನಮಗೆ ಹೆಮ್ಮೆ ತಂದಿದೆ. ಅದೇ ಥರ ಶಾಲಾ ಮಕ್ಕಳ ಈಜು ಸ್ಪರ್ಧೆಯಲ್ಲಿ ಎಸ್ಜಿಎಫ್ಐ ನಡೆಸುತ್ತಿರುವಂತಹ ಕೇಂದ್ರೀಯ ವಿದ್ಯಾಲಯದ ಈಜು ಸ್ಪರ್ಧೆಯಲ್ಲಿ 4 ಮಂದಿ ಮಕ್ಕಳು ರೀಜನಲ್ಸಲ್ಲಿ ಪದಕವನ್ನು ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅದರಲ್ಲಿ 2 ಈಜುಪಟುಗಳು ರಾಷ್ಟ್ರಮಟ್ಟದಲ್ಲಿ ಕೂಡ ಚಿನ್ನದ ಪದಕವನ್ನು ಗೆದ್ದು ಎಸ್ಜಿಎಫ್ಐ ನ್ಯಾಷನಲ್ಸಿಗೆ ಆಯ್ಕೆಯಾಗಿದ್ದಾರೆ. ಅದು ಡೆಲ್ಲಿಯಲ್ಲಿ ಜರುಗಲಿಕ್ಕಿದೆ. ಸೊ ಅದೇ ರೀತಿ ವಿದ್ಯಾಭಾರತಿಯ ಸ್ಪರ್ಧೆಯಲ್ಲಿ ನಮ್ಮ 2 ವಿದ್ಯಾರ್ಥಿಗಳು ಈಜುಪಟುಗಳು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕಗಳನ್ನು ಗೆದ್ದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸೊ ಬರುವ ತಿಂಗಳಲ್ಲಿ ವಿದ್ಯಾಭಾರತಿಯ ರಾಷ್ಟ್ರಮಟ್ಟದ ಈಜು ಸ್ಪರ್ಧೆ ಕೂಡ ಜರುಗಲಿಕ್ಕಿದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜು ಈಜು ಸ್ಪರ್ಧೆಯಲ್ಲಿ ಅಲ್ಲಿ ತರಬೇತಿ ನೀಡುತ್ತಿರುವಂತಹ ಗಗನ್ ಜಿ ಪ್ರಭು ಹಾಗೂ ತರಬೇತಿ ಪಡೆಯುತ್ತಿರುವಂಥ ಗಗನ್ ಜಿ ಪ್ರಭು ಅವರು ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ 16 ಚಿನ್ನದ ಪದಕಗಳನ್ನು ಗೆದ್ದು ವೈಯಕ್ತಿಕ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾರೆ. ಇದು ಕೂಡ ನಮಗೆ ಬಹಳಷ್ಟು ಹೆಮ್ಮೆಯನ್ನು ತರಿಸಿದೆ. ಈ ಸಂದರ್ಭದಲ್ಲಿ ವಿ1 ಆಕ್ವಾ ಸೆಂಟರ್ನ ನಿರ್ದೇಶಕರಾದ ನವೀನ್, ರೂಪಾ ಜಿ ಪ್ರಭು, ಎಮ್ಮೆಕೆರೆ ಈಜುಕೊಳದ ಮುಖ್ಯ ತರಬೇತುದಾರರಾದ ಅಭಿಲಾಷ್ ಉಪಸ್ಥಿತರಿದ್ದರು.
ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.